ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ತುಳುನಾಡಿನ ಚರಿತ್ರೆಯ ಮುಂದುವರಿದ ಭಾಗದಲ್ಲಿ ಆಟಿ ತಿಂಗಳ ಅಂದರೆ ಆಷಾಢ ಮಾಸದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತಿದ್ದೇನೆ. ತುಳುವರು ಆಟಿಯ ಅಮಾವಾಸ್ಯೆ ಹೇಗೆ ಆಚರಿಸುತ್ತಾರೆ, ಆಟಿ ಕಳಂಜ ಎಂದರೆ ಏನು, ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಷಾಢ ಮಾಸವನ್ನು ತುಳುವಿನಲ್ಲಿ ಆಟಿ ಎಂದು ಕರೆಯುತ್ತಾರೆ. ಆಟಿ ತಿಂಗಳನ್ನು ಕೆಲವರು ಅನಿಷ್ಟ ತಿಂಗಳು ಎಂದು ನಂಬುತ್ತಾರೆ. ಇದನ್ನು ಕೆಲವರು ಮೂಢನಂಬಿಕೆ ಎಂದು ಕರೆದರೂ ಸಹ ವೈಜ್ಞಾನಿಕವಾಗಿಯೂ ಇದಕ್ಕೆ ಕಾರಣ ಹೊಂದಿದೆ. ಯಾಕೆ ಈ ತಿಂಗಳನ್ನು ಅನಿಷ್ಟ ಎಂದು ಕರೆಯುತ್ತಾರೆಂದರೆ, ಇಂದಿನ ಕಾಲದಲ್ಲಿ ಆಟಿ ತಿಂಗಳಲ್ಲಿ ವಿಪರೀತವಾಗಿ ಮಳೆ ಸುರಿಯುತ್ತಿದ್ದ ಕಾರಣ ಮನೆಯಿಂದ ಹೊರಗೆ ಕಾಲಿಡಲು ಸಾಧ್ಯವಾಗದ ಪರಿಸ್ಥಿತಿ ಇತ್ತಂತೆ. ಯಾವುದೇ ಕೆಲಸ ಕಾರ್ಯಗಳು ನಡೆಯದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ಆ ಕಾಲದಲ್ಲಿ ಇದ್ದ ಕಾರಣ ಹಾಗೂ ವಿಪರೀತ ಮಳೆಯಿಂದಾಗಿ ಹಲವಾರು ರೋಗ ರುಜಿನಗಳು ಆವರಿಸಿಕೊಂಡಿದ್ದ ಕಾರಣ ಸಹಜವಾಗಿಯೇ ಇಂದಿನವರು ಆಟಿ ತಿಂಗಳನ್ನು ಅನಿಷ್ಟ ಎಂದು ಕರೆದರು. ಆ ಕಾಲದ ರೋಗ ರುಜಿನಗಳನ್ನು ಕಳೆಯಲೆಂದು ದೇವರು ಆಟಿ ಕಳಂಜನ ರೂಪ ತಳೆದು ತುಳುನಾಡಿಗೆ ಬರುತ್ತಾರೆ. ಆಟಿ ಕಳಂಜನ ವೇಷ ಧರಿಸಿ ಮನೆ ಮನೆಗೆ ಭೇಟಿ ನೀಡುವ ಪದ್ಧತಿ ತುಳುನಾಡಿನಲ್ಲಿ ಈಗಲೂ ಸಹ ಇದೆ. ಆಟಿ ತಿಂಗಳಲ್ಲಿ ಬರುವ ಆಟಿ ಕಳಂಜನ ಹಿಂದೆ ಒಂದು ರೋಚಕ ಹಾಗೂ ಪೌರಾಣಿಕವಾದ ಹಿನ್ನೆಲೆಯೂ ಇದೆ. ಅದನ್ನೆಲ್ಲ ಆಮೇಲೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಆಟಿಯ ಅಮಾವಾಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಟಿ ಅಮಾವಾಸ್ಯೆ ತುಳುನಾಡಿನಲ್ಲಿ ಆಚರಿಸುವ ಒಂದು ವಿಶೇಷವಾದ ಹಬ್ಬ. ಈ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಪಾಲೆ ಮರದ ತೊಗಟೆಗಳನ್ನು ತಂದು ಕಷಾಯ ತಯಾರಿಸಿ ಮನೆ ಮಂದಿಯೆಲ್ಲ ಕುಡಿಯುವುದು ಸಂಪ್ರದಾಯ. ಆ ಮರದಲ್ಲಿ ಆ ದಿನ 1001 ಬಗೆಯ ಔಷಧೀಯ ಗುಣಗಳು ಸೇರಿಕೊಂಡಿರುತ್ತದೆ ಎನ್ನುವುದು ಇಂದಿನಿಂದಲೂ ಬಂದಿರುವಂತಹ ನಂಬಿಕೆ. ಪಾಲೆ ಮರ ಅಂದರೆ ಅದೊಂದು ಹಾಲು ಬರುವ ಜಾತಿಗೆ ಸೇರಿದ ಮರ. ಆಟಿ ಅಮಾವಾಸ್ಯೆಯ ಇಂದಿನ ದಿನ ಕಾಡಿಗೆ ಹೋಗಿ ಪಾಲೆ ಮರವನ್ನು ಗುರುತಿಸಿಟ್ಟು ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗನೆ ಎದ್ದು ಪಾಲೆ ಮರದ ತೊಗಟೆಗಳನ್ನು ಕಲ್ಲಿನಿಂದ ಕೆತ್ತಿ ತರುವುದು ಸಂಪ್ರದಾಯ. ಯಾವುದೇ ಕಾರಣಕ್ಕೂ ತೊಗಟೆ ತೆಗೆಯಲು ಕತ್ತಿಯನ್ನು ಉಪಯೋಗಿಸುವಂತಿಲ್ಲ. ಕಷಾಯ ಕುಡಿದು ದೇವಸ್ಥಾನಕ್ಕೆ ಹೋಗುವುದು ಸಂಪ್ರದಾಯ. ದೇವಸ್ಥಾನದ ಕೆರೆ ಅಥವಾ ನದಿಯಲ್ಲಿ ದಾನ ಬಿಡುವ ಕ್ರಮ ಕೂಡ ಇಂದಿನ ಕಾಲದಿಂದಲೇ ನಡೆದು ಬಂದಿದೆ. ದಾನ ಹೇಗೆ ಬಿಡುತ್ತಾರೆಂದರೆ, 5 ಬಗೆಯ ಹೂವು, 3 ಬಗೆಯ ಧಾನ್ಯ, 1 ನಾಣ್ಯ, 5 ವೀಳ್ಯದೆಲೆ, 1 ಅಡಿಕೆ, 1 ಬಾಳೆಹಣ್ಣು, ಅರಸಿನ, ಕುಂಕುಮ ಹಾಗೂ 1 ದೀಪದ ಬತ್ತಿಯನ್ನು ಉರಿಸಿಟ್ಟು ಇದನ್ನೆಲ್ಲ ತುದಿ ಬಾಳೆ ಎಲೆಯಲ್ಲಿ ಜೋಡಿಸಿಟ್ಟು ಎಲ್ಲರ ತಲೆಗೂ 3 ಸುತ್ತು ತಿರುಗಿಸಿ ಸೂರ್ಯನಿಗೆ ಕೈಮುಗಿದು ನೀರಿನಲ್ಲಿ ಬಿಟ್ಟು ಹಿಂದೆ ತಿರುಗಿ ನೋಡದೆ ಬರುತ್ತಾರೆ. ಕೆಲವರು ತೆಂಗಿನಕಾಯಿಯನ್ನು ಕಲ್ಲಿಗೆ ಒಡೆದು ಬರುತ್ತಾರೆ. ಈ ಪದ್ಧತಿಯ ಹಿಂದೆಯೂ ಒಂದು ಪೌರಾಣಿಕವಾದ ಕಾರಣವಿದೆ. ಇಂದಿನ ಕಾಲದಲ್ಲಿ ಆಟಿ ತಿಂಗಳಲ್ಲಿ ಕೆಲವು ಸಸ್ಯಾಹಾರಿ ಕಾಡು ಪ್ರಾಣಿಗಳಿಗೂ ಯಾವುದೇ ಆಹಾರ ಸಿಗದ ಕಾರಣ ಈ ರೀತಿ ದಾನ ಬಿಡುವುದರಿಂದ ನೀರಿನಲ್ಲಿರುವ ಮೀನು, ಕಾಡಿನಲ್ಲಿರುವ ಮಂಗಗಳು ಹಾಗೂ ಕಾಡು ಪ್ರಾಣಿಗಳು ಅವುಗಳನ್ನು ತಿನ್ನುತ್ತವೆ ಎನ್ನುವುದು ನಂಬಿಕೆ. ಆನಂತರ ಮನೆಗೆ ಬಂದು ತಮ್ಮ ಗದ್ದೆಗಳಿಗೆ ಕಲ್ಲಿ ನೆಟ್ಟು ಬರುವ ಪದ್ಧತಿ ಇದೆ. ಒಂದು ಮರದ ಕೋಲಿಗೆ ಕಲ್ಲಿ ಜಾತಿಗೆ ಸೇರಿದ ಗಿಡದ ತುಂಡನ್ನು ಮುಲಿ ಹುಲ್ಲಿನ ಸಹಾಯದಿಂದ ಕಟ್ಟಿ ಅದನ್ನು ಗದ್ದೆಯ ಮಧ್ಯದಲ್ಲಿ ನೆಟ್ಟು ಬರುತ್ತಾರೆ. ಈ ಪದ್ಧತಿಯ ಹಿಂದೆಯೂ ಒಂದು ನಂಬಿಕೆ ಇದೆ. ಬೇರೆಯವರ ದೃಷ್ಟಿ ಗದ್ದೆಗೆ ಬೀಳಬಾರದೆನ್ನುವ ದೃಷ್ಟಿಯಿಂದ ಈ ಪದ್ಧತಿ ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಆಟಿ ಕಳಂಜ ಹಾಗೂ ನಾಗರ ಪಂಚಮಿ ಹಬ್ಬದ ಬಗ್ಗೆ ವಿಸ್ತಾರವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.